ಭಾರತೀಯ ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕೃತ ಕರಡು ಪ್ರತಿ ಅಕ್ಟೋಬರ್ 27ರಂದು ಬಿಡುಗಡೆ ಮಾಡಿದೆ. ಡಿಸೆಂಬರ್ 9ರವರೆಗೆ ಹಕ್ಕು ಆಕ್ಷೇಪಣೆಗೆ ಅವಕಾಶ ನೀಡಲಾಗಿದೆ. ನವೆಂಬರ್ 18ರಿಂದ ಮತ್ತು 19 ಡಿಸೆಂಬರ್ 2 ಮತ್ತು 3 ವಿಶೇಷ ಮತದಾರರ ನೋಂದಣಿ ನಡೆಯಲಿದೆ. 2 ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಮಾಹಿತಿ ನೀಡಿದ್ದಾರೆ. ಇಪಿ ರೇಷಿಯೋಗೆ ಭಾಳಷ್ಟು ಫ್ಯಾಕ್ಟರ್ಸ್ ಇದೆ. ಜನರಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಇಪಿ ರೇಷಿಯೋ ಸ್ವಲ್ಪ ಜಾಸ್ತಿನೇ ಇದೆ. ಕೋಸ್ಟಲ್ ಕರ್ನಾಟಕದಲ್ಲಿ ಇಪಿ ರೇಷಿಯೋ ಸ್ವಲ್ಪ ಜನರಲಿ ಜಾಸ್ತಿ. ಎಲ್ಲರಿಗೂ ನಮಸ್ಕಾರ. ಸಿದ್ಧತೆ ಕೆಲಸಗಳು ಆಗಿದ್ದಾವೆ. ಅಂದರೆ ಒಂದೇ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಪಾರ್ಟ್ಸಲ್ಲಿ ಇರುವಂಥದ್ದು ಮತ್ತು ಅಡ್ರೆಸ್ ತಪ್ಪಾಗಿರುವಂಥದ್ದು ಎಲ್ಲನೂ ಸಹ BLOs ಮನೆ ಮನೆಗೆ ಭೇಟಿ ಮಾಡಿ ಇದೆಲ್ಲ ಸರಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೊಸದಾಗಿ ಬಂದಿರುವಂಥ ಬಡಾವಣೆಗಳು, ಬಿಟ್ಟೋಗಿರುವಂಥವ್ರು ಇದೆಲ್ಲನ ಪ್ರಿಪ್ರೇಷನ್ ಮಾಡಿಬಿಟ್ಟು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಂತ ಇದನ್ನು ಪಬ್ಲಿಷ್ ಮಾಡಿದ್ದೇವೆ. ಇಲ್ಲಿಂದ ಅಬ್ಜೆಕ್ಷನ್ಸ್ ಕೊಡಲಿಕ್ಕೆ ಅವಕಾಶ ಇರ್ತದೆ. ಬಿಟ್ಟೋಗಿರುವಂಥ ಹೆಸರುಗಳನ್ನ ನೋಂದಾಯಿ ಮಾಡಿಕೊಳ್ಳಿಕ್ಕೆ, ತಪ್ಪಾಗಿ ಸೇರಿರುವಂಥ ಹೆಸರುಗಳನ್ನ ತೆಗೀಲಿಕ್ಕೆ ಇದೆಲ್ಲದಕ್ಕೂ ಕೂಡ ಈಗ ಅವಕಾಶ ಇರ್ತದೆ. ಸೊ ಇದರದ ಹಕ್ಕು ಮತ್ತು ಆಕ್ಷೇಪಣೆಗಳ